ಬಂಟ್ವಾಳ ಪುಂಜಾಲಕಟ್ಟೆ ಹೆದ್ದಾರಿ ಅಗಲಗೊಳ್ಳುವ ಕಾರ್ಯದ ಸಂದರ್ಭ ತಮ್ಮ ಜಮೀನು ಸ್ವಾಧೀನಪಡಿಸಿಕೊಂಡಿದ್ರು ಇದುವರೆಗೆ ಪರಿಹಾರ ಬಾರದೇ ಇರುವ ಹಿನ್ನೆಲೆಯಲ್ಲಿ ಜುಲೈ 20ರ ಒಳಗೆ ಈ ಕುರಿತು ಯಾವುದೇ ಪರಿಹಾರ ಬರದಿದ್ದರೆ ತಮ್ಮ ಜಮೀನಿಗೆ ಬೇಲಿ ಹಾಕಿ ಪ್ರತಿಭಟನೆ ನಡೆಸಲಾಗುವುದೆಂದು ಭೂಮಿ ಕಳೆದುಕೊಂಡವರು ನಾವೂರಿನಲ್ಲಿ ಎಚ್ಚರಿಸಿದ್ದಾರೆ। ಸುದ್ದಿಗೋಷ್ಠಿಯಲ್ಲಿ ಸಂತ್ರಸ್ತರ ಪರವಾಗಿ ಮಾತನಾಡಿದ ಸಿಪ್ರಿಯನ್ ಸಿಕ್ವೇರ ಮತ್ತು ಸದಾನಂದ ನಾವೂರು ಬಂಟ್ವಾಳ ಪುರಸಭಾ ವ್ಯಾಪ್ತಿ ಸೇರಿದಂತೆ ನಾವೂರು, ಕಾವಳಪಡೂರು, ಕಾವಳಪಡೂರು, ಪಿಲಾತಪೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿಯ ಮೂಲಕ ಹಲವಾರು ಮಂದಿಯ ಭೂಮಿ ಸ್ವಾಧೀನಪಡಿಸಲಾಗಿದ್ದು ಕಳೆದುಕೊಂಡವರ ದಾಖಲೆ ಪಡೆದು ಕಳೆದ ಡಿಸೆಂಬರ್ನಲ್ಲಿ ಪ್ರತಿ ಭೂ ಮಾಲೀಕರಿಗೂ ಅವರ ಭೂಮಿಗೆ ನಿಗದಿಪಡಿಸಿದ ಮೊತ್ತವನ್ನು ನಮೂದಿಸಿ ನೋಟಿಸ್ ನೀಡಲಾಗಿತ್ತು। ಆದರೆ ಈವರೆಗೆ ಪರಿಹಾರ ದೊರಕಿಲ್ಲ ಎಂದರು। ಅಭಿವೃದ್ಧಿಗೆ ಅಡ್ಡಿಯಾಗಬಾರದು ಎಂದು ಜಾಗ ಕೊಟ್ಟರೆ ಪರಿಹಾರ ಮಾಡುವುದಕ್ಕೆ ವಿಳಂಬ ಧೋರಣೆ ಅನುಸರಿಸುವ ಹಿನ್ನೆಲೆಯಲ್ಲಿ ದಿಕ್ಕು ತೋಚದೆ ನಾವು ಸ್ವಾಧೀನಪಡಿಸಿಕೊಂಡಿರುವ ನಮ್ಮ ಜಮೀನಿಗೆ ಜುಲೈ 20ರಂದು ಬೇಲಿ ಹಾಕಿ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು। ಹಾಗೆ ಮೇನ್ ಇರುವಂತ ಈಗ ಭೂಸ್ವಾಧೀನಗಳು ಬಂದು ಈಗ ನಮ್ಮ ಸ್ಥಳದನಿಗೆ ಮಾಡಿಸಿ ಹೋಗಿ ಜಾಗ ಎಷ್ಟು ಹೋಗಿದೆ ಅಂತೇಳಿ ಅವರೊಂದು ಆದೇಶ ಬರಲಿಕ್ಕೆ ಇದ್ಬಿಟ್ಟೆ ಇನ್ನು ಒಂದು ಹಿಂಬರ ಅಂತ ಬರೆಯಲಿಕ್ಕಿದೆ। ಆಮೇಲೆ ನಮ್ಮ ಸಿಗ್ನೇಚರ್ ಅದನ್ನು ತಗೊಳ್ಳಿಕ್ಕೆ ಉಂಟು। ಆಮೇಲೆ ವಿಷಯ ಪ್ರೊಸೀಜರ್ ಹೇಗಿದೆ ಅಂತ ಹೇಳಿದ್ರೆ ನಾವು ಜಾಗ ಬಿಟ್ಟು ಕೊಡಬೇಕು, ಅವ್ರು ತಗೊಳ್ಬೇಕು, ಸಿಗ್ನೇಚರ್ ತಗೊಂಡು ಆ ವಿಷಯ ನಾವು ಇವ್ರಿಗೆ ಒಂದು ಜಾಗ ನಾವು ಮಾರುವುದಿದ್ರೆ ನಿಮ್ಮಲ್ಲಿ ಮಾರುವುದಿದ್ರೆ ಕೊಡುವವರು ಮತ್ತು ನಾವು ರಿಜಿಸ್ಟರ್ ಆಫೀಸ್ ಮಾಡ್ತೀವಲ್ವಾ ಅಂಥ ವ್ಯವಸ್ಥೆ ಅದೆಲ್ಲ ಆಗಲಿಲ್ಲ। ನಾವು ಇಲ್ಲಿಂದ ಸ್ವಾಧೀನಾಧಿಕಾರಿಗಳ ಆಫೀಸ್ ಇರೋದು ಬೆಂಗಳೂರಲ್ಲಿ। ನಾವು ಈ ಕೊರೋನಾ ಟೈಮಲ್ಲಿ ಹೇಗೆ ಹೋಗೋದು ಬೆಂಗಳೂರಿಗೆ? ನಾವು ರೆಕಾರ್ಡ್ಸ್ ಅನ್ನು ಹೇಗೆ ಕಳಿಸ್ಬಿಡೋದು? ಕೆಲವರೆಲ್ಲ ಅದೇ ರಿಜಿಸ್ಟರ್ ಇದು ಮಾಡಿ ಕಳಿಸಿದ್ದಾರೆ, ಅದು ಅವ್ರಿಗೆ ಮುಟ್ಟಿದೋ ಇಲ್ಲೋ ಗೊತ್ತಿಲ್ಲ, ಬಂದು ಕಡಿಮೆ ಮಾಡಿದೆ ಅವು ಅಲ್ಲಿ ಎಲ್ಲಿಟ್ಟಿದ್ದಾರ। ಅದಕ್ಕಿಂತ ಮೊದಲು ಕೆಲವು ರೆಕಾರ್ಡ್ಗಳು ನಾವು ಇಲ್ಲೇ ಕೊಟ್ಟಿದ್ದೇವೆ, ಐಬಿಯಲ್ಲಿ ಕೊಟ್ಟಿದ್ದೇವೆ। ಈ ಕುರಿತು ಜನಪ್ರತಿನಿಧಿಗಳ ಎಂಪಿಗೆ ಕೊಟ್ಟಿದ್ದೇವೆ, ಅವರು ಅವರನ್ನು ಕರೆದು ಮಾತಾಡಿಸ್ತೇನೆ ಅಂತ ಹೇಳಿದ್ದಾರೆ। ಹೇಳಿ ಎಷ್ಟು ಸಮಯ ಮಾತಾಡಿಸಿ? ಒಂದೂವರೆ ತಿಂಗಳು ಮಾತಾಡಿಸಲಿಲ್ಲ, ನಮಗೆ ಗೊತ್ತಿಲ್ಲ, ನಮ್ಮನ್ನು ಕರೀಲಿಲ್ಲ। ಅದು ಇಷ್ಟರವರೆಗೆ ಅವ್ರಿಗೇನು ದುಡ್ಡು ಸಿಕ್ಕಿಲ್ಲ। ಲಾಸ್ಟ್ ವರೆಗೆ ಯಾರು ಪ್ರೊಟೆಸ್ಟ್ ಮಾಡಿ ನಿಂತದ್ದು ನೋಡಿ, ಅವ್ರಿಗೆ ದುಡ್ಡು ಫಸ್ಟ್ ಸಿಕ್ಕಿದೆ। ಮೊನ್ನೆ ಒಂದು 2 ತಿಂಗಳಲ್ಲಿ ನೋಡಿ ಬಂಟ್ವಾಳದಲ್ಲಿ ಮನೆ ಹೇಳ್ಬೋದಲ್ಲ ನಿಮಗೆ, ಮೊನ್ನೆ ಅವ್ರಿಗೆ ದುಡ್ಡು ಸಿಕ್ಕಿದೆ, ನಮಗೆ ಉಳಿದವರು ಸಿಕ್ಕಿಲ್ಲ। ಈಗ ನೋಡಿದರೆ ನಾವು ಇದರಲ್ಲಿ RTC ತೆಗೆದ್ರೆ ಹೋಗಿ ನಮ್ಮಲ್ಲಿ ನಮ್ಮ ಜಮೀನಿನ ಕಟ್ಟಾಗಿಲ್ಲ, ನಮ್ಮಲ್ಲಿ ಅಲ್ಲೇ ಉಂಟು, ನಮ್ಮ ಹೆಸರಲ್ಲೇ ಉಂಟು। ಆದ್ದರಿಂದ ನಮ್ಮ ಜಾಗ ಪುನಃ ಬೇಲಿ ಹಾಕ್ಬಿಟ್ರೆ ಹೇಗೆ? ಸುದ್ದಿಗೋಷ್ಠಿಯಲ್ಲಿ ಇಸ್ಮಾಯಿಲ್, ಪವನ್ ಕುಮಾರ್, ಪ್ರಭಾಕರ್ ಪೂಜಾರಿ, ವಿಲ್ಫ್ರೆಡ್, ರಾಮಚಂದ್ರ ಕುಲಾಲ್, ಜಯರಾಮ್, ಪ್ರವೀಣ್ ರೋಡ್ರಿಗಸ್, ಪ್ರವೀಣ್ ಸೋಮಯಾಚಿ, ಗೋಪಾಲ್ ಸಪಲ್ಯ ಮೊದಲಾದವರು ಉಪಸ್ಥಿತರಿದ್ದರು।